ಹಾಗೂ ಕೋಟೆಗಾಲ ಪಟ್ಟಣ ಪಂಚಾಯತ್ ಪರವಾಗಿ ಗಣ್ಯರಾಗಿ ಶ್ರೀ ಸತೀಶ್ ಕುಂಪಲ ಸರ್, ನೆಹರು ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕೋಟೆಗಾಲ ಪಟ್ಟಣ ಪಂಚಾಯತ್ ಪರವಾಗಿ ಸ್ವಾಗತ ನೀಡಿದ್ದೇನೆ. ಅವರಿಗೆ ಕಿಶೋರ್ ಗಿಡ ಕೊಡಬೇಕಂತ ಕೇಳಿದ್ರು. ಶ್ರೀ ಸುಜಿತ್ ಅವ್ರಿಗೂ ನೆಹರು ಸೇವಾ ಟ್ರಸ್ಟ್ ಅವರಿಗೂ ಗಿಡ ಕೊಡಬೇಕಂತ ಕೇಳಿದ್ರು. ಅವರಿಗೂ ಆಯುಷ್ ಇಲಾಖೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಶ್ರೀ ಅನಿಲ್ ಅವರು ಇದ್ದಾರೆ, ಅವರಿಗೂ ಆಯುಷ್ ಇಲಾಖೆ ಪರವಾಗಿ ಆಯುಷ್ ಅಂತ ಸ್ಥಾಪನೆ ಆಯಿತು. ಮುಂಚೆ ಅದು ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಆಗಿತ್ತು, ISM ಅಂತ, ಭಾರತೀಯ ವೈದ್ಯ ಪದ್ಧತಿ. ಅದಾದಮೇಲೆ ಕ್ರಮೇಣ ವರ್ಷಗಳ ಹೋದ್ಮೇಲೆ ಆಯುಷ್ ಸಿಸ್ಟಮ್ ಅಂತ. ಆಯುಷ್ ಯಾಕೆ ಅಂದರೆ ಇಂಗ್ಲೀಷ್ನಲ್ಲಿ ಆಯುಷ್ ಅಂದರೆ A ಆಯುರ್ವೇದ, Y ಯೋಗ ನೇಚುರೋಪತಿ, U ಯುನಾನಿ, S ಸಿದ್ಧ, H ಹೋಮಿಯೋಪತಿ. ಹಾಗೆ ಈ 5 ಪದ್ಧತಿಗಳನ್ನು ಸೇರಿ ಆಯುಷ್ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 10 ಆಸ್ಪತ್ರೆಗಳಿದ್ದಾವೆ. ಮಂಗಳೂರು ಜಿಲ್ಲೆಯಲ್ಲಿ 6 ಹಾಸ್ಪಿಟಲ್ಗಳಿದ್ದಾರೆ. ಒಂದು ಲಾಲ್ಬಾಗಲ್ಲಿ ಜಿಲ್ಲಾ ಸಂಯುಕ್ತ ಹಾಸ್ಪಿಟಲ್ ಅಂತಿದೆ, ಅದು ಮೇನ್ ಹಾಸ್ಪಿಟಲ್ ಹ್ಯಾಟಿಲ್ ಲಾಲ್ಬಾಗಲ್ಲಿ. ಅದರ ನಂತರ ಜೋಕಟ್ಟೆಯಲ್ಲಿ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ ಅಂತಿದೆ. ಅದರ ನಂತರ ಇನ್ನೊಂದು ಬಲ್ಕುಂಜಿಯಲ್ಲಿ, ಅಲ್ಲಿ ಕಿಂಡಿಗೋಡಿ ಹತ್ರ, ಅಲ್ಲಿ ನಮ್ದು ಇನ್ನೊಂದು ಆಯುರ್ವೇದಿಕ್ ಡಿಸ್ಪೆನ್ಸರಿ ಇದೆ. ಅದಲ್ಲದೆ 2 ಯುನಾನಿ ಚಿಕಿತ್ಸಾಲಯಗಳಿದೆ. ಒಂದು लोके जनार्दनमृत्युनाशं दातारमिषं विविधौषधदीनः ब्रह्मन्तरिरमानातं आयुर्वेद. ಇದು ಪ್ರಥಮವಾಗಿ ಉದ್ಘಾಟನೆ ಆಗಿದೆ. ಇದು ತುಂಬ ಸಂತೋಷದ ವಿಷಯವಾಗಿದೆ. ಹಾಗೂ ಇದರ ಪ್ರಯೋಜನವನ್ನು ಜನತೆಗೆ ಪಡೆದುಕೊಡಬೇಕಂತ ಅವರು ಪ್ರಥಮವಾಗಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆಯೇ ನಮಗೆ ಬಂದಂಥ ಏನಾದರೂ ತೊಂದರೆ ಕಷ್ಟಗಳಿದ್ದರೆ ಅದಕ್ಕೆ ಸ್ಪಂದಿಸಿ ಜನತೆಯ ಜೀವವನ್ನು ರಕ್ಷಣೆ ಮಾಡಿ ಜನತೆಯ ಉದ್ಧಾರವನ್ನು ಆರೋಗ್ಯ ಇಲಾಖೆಯು ನಡೆಸಿಕೊಡಬಹುದಂತ ನಮಗೆಲ್ಲರಿಗೂ ವಿಶ್ವಾಸ ಇದೆ. ಅದು ನಡೆಸಿಕೊಡುವುದಕ್ಕೆ ಅವರೆಲ್ಲ ಪ್ರೋತ್ಸಾಹ ಮಾಡಬೇಕಂತ ನಾನು ನಮ್ಮ ಪರವಾಗಿ ವಿನಂತಿ ಮಾಡ್ತಾ ಇರ್ತಾರೆ. ಈಗ ಶ್ರೀ ಸತೀಶ್ ಕುಂಪಲ ಸರ್ ಅವರಿಂದ ಒಂದೆರಡು ಮಾತು. ಈ ಒಂಜಿ ಶಿಬಿರಾಡ್ ಭಾಗವಹಿಸಿನ ನಂಗೆ ಮಾತಾಡಗಳ ಸೌಭಾಗ್ಯ ದಯ ಬಂದ ಇನ್ನು ಇಂಚಿತ್ತಿನ ಒಂಜಿ ಕಾಲೋನಿಡ್ ಅಂಬೇಡ್ಕರ್ನ ಪುದರಡ್ ಉಪ್ಪುನಂಚಿನ ಈ ಒಂಜಿ ಸಂಸ್ಥೆಡ್ ನಿರಂತರ ಚಟುವಟಿಕೆ ಆವಡು ಪನ್ಪನ ಅಪೇಕ್ಷೆ ಎಂಕ್ಲ ಮಾತನಲ್ಲ. ನಮ್ಮ ಸರ್ಕಾರ ಮಸ್ತ್ ಸವಲತ್ತುಲೇನು ಬೇತೆ ಬೇತೆ ರೀತಿಯ ನೇನು ಸಹಕಾರಲೇನು ಕೊರ್ಕೊಂಡು ಅಯ್ನ ನಿರಂತರವಾದ ದೆತೊನ್ನಕ್ಕಲು ನಮ್ಮ ಆವಡು ನಮ್ಮ ಸರ್ಕಾರದ ಬೇತೆ ಬೇತೆ ಇಲಾಖೆದ ಸವಲತ್ತುಲೇನು ನಿರಂತರವಾದ ದೆದು ನೋಡು ದೆತೊಂಜಿನ ದಾದಾಪನ ಬಂಡ ಸರ್ಕಾರ ಮಾರ್ಚ್ 35 ಲ್ಯಾಪ್ಸ್ ಆದು ವಾಪಸ್ ಪೋಪನು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾತ್ರ ಲ್ಯಾಪ್ಸ್ ಆಪ್ ಜಲ್ವಾದ ಲಿಂಗರಾಜರವರೇ, ಬೇರೆ ಎಲ್ಲ ಇಲಾಖೆಯಲ್ಲಿ 31ಕ್ಕೆ ಲ್ಯಾಪ್ಸ್ ಆಪನು. ಆಂಡ ಸಮಾಜ ಕಲ್ಯಾಣ ಇಲಾಖೆ ನಿಖಲ್ನ ಇಲಾಖೆ ಈ ಅಂಬೇಡ್ಕರ್ನ ಪುದರಡ ಆತನಂಚಿನ ನೇಟು ನಿರಂತರ ಬೇತೆ ಬೇತೆ ರೀತಿಯ ಚಟುವಟಿಕೆ ಮಲ್ಪನ ಮುಖಾಂತರ ಸರ್ಕಾರದ ಸವಲತ್ತುಗಳನ್ನು ದೆತೋ ನೋಡು ಇನ್ನು ಬಾರಿ ಅತ್ಯಂತ ಅಗತ್ಯ ಉಂಟು. ಒಂಜಿ ಆರೋಗ್ಯನ ನಮ್ಮ ಏತ್ ಕಾಸಿತ್ತನಲ್ಲ ನಮ್ಮ ಪುನೀತ್ನವರ ನೆನಪು ಮಲ್ಪೋಡು. ಏತ್ ಕಾಸು, ಏತ್ ಕೋಟಿ, ಏತ್ ಜನ ಅಭಿಮಾನಿಗಳು ಏತ್ ವ್ಯವಸ್ಥೆ ಇತ್ತಂಡಲ್ಲ ಅಂಚಿತ್ತಿನ ಒಂಜಿ ಪರೋಪಕಾರಿ ಎಡ್ಡೆ ಮನುಷ್ಯ ದುಮುನಾನ್ ಇತ್ತನ ಕಾಂಡ ವರ್ಮ ಗಂಟೆ ಇತ್ತನ 10 ಗಂಟೆ ನನಗೆ ಪೂಜೆ ಅಂಚಾದ ಆರೋಗ್ಯ ನಂಗೆ ಭಾರಿ ಪ್ರಾಮುಖ್ಯ. ಕಾಸು ಮುಖ್ಯ ಅತ್ತು, ಬಾಕಿದ ಸಂಗತಿಲು ಪೂರ ಮುಖ್ಯ ಅತ್ತು. ಆರೋಗ್ಯನ ಕಾಪಾಡು. ಇನ್ನು ಆಯುಷ್ ಇಲಾಖೆ ಭಾರಿ ಕ್ರಿಯಾಶೀಲವಾದ ಇಡೀ ದೇಶದ ಬಕ್ಕ ನಮ್ಮ ರಾಜ್ಯದ ಎಡ್ಡ ರೀತಿಯ ಕೆಲಸ ಮಲ್ಪುಂಡು. ನಾನು ಜಿಲ್ಲಾ ಪಂಚಾಯತ್ ಉಪ್ಪನಾಗ ಹೆಚ್ಚಿನ ಅಂಶ ಆ ಸಂದರ್ಭದ ಭಾರಿ ಕ್ರಿಯಾಶೀಲವಾದ ಪ್ರಾರಂಭ ಏನಂಚಿನ ಆಯುಷ್ ಇಲಾಖೆ ನಮ್ಮ ಜಿಲ್ಲೆಡು ಇನ್ನು ಭಾರಿ ಕ್ರಿಯಾಶೀಲವಾದ ಮಾತಮೇಟ್ಲ ಆಯುಷ್ ಇಲಾಖೆದ ಮುಖಾಂತರ ಅಕ್ಲೆಗಳ
ಸರ್ಕಾರ ಬೇತೆ ಬೇತೆ ರೀತಿಯ ಸೌಲಭ್ಯಗಳನ್ನು ಕೊರ್ಪನ ಮುಖಾಂತರ ಅಕ್ಲು ಸಮಾಜದ ಬೇತೆ ಬೇತೆ ವರ್ಗದ ಜನಕ್ಕಲ ಮಧ್ಯೆ ಕೆಲಸ ಮಲ್ಪಡುವಂಥ ಕಾರಣಕ್ಕೋಸ್ಕರ ನಿಕ್ಲನ ಕೈತಡೆ ಬೈದೆ ಯಾಪಲ್ಲ ಇಲಾಖೆದ ಕೈತಡೆ ಪೋಪನು ಟೌನ್ ಪಂಚಾಯತ್ಗೆ ಪೂರ ಎಲ್ಲಾಡೆ ಪಂಚಾಯತ್ದ ಕಟ್ಟಡಕ್ಕೆ ಪೋಪನು ಇನ್ನು ಅಂಚೆಜ್ಜಿ ಇಲಾಖೆ ಆಯುಷ್ ಇಲಾಖೆ ನಿಕ್ಲನ ಕೈತಡೆ ಬೈದೇನೆ ನಿಕ್ಲಿಗೆ ಹೆಂಚಿನ ಸೀಕೊಂಡು ಅದನ್ನ ಹೆಂಚಿನ ದುಂಬಾಗೆ ತೊಂದರೆ ಬರ್ಪುನ ಇನ್ನು ಪೂರ ಪರೀಕ್ಷೆ ಅಂತದ್ದು ನಿಕ್ಲಿಗೆ ಆಯುಷ್ ಇಲಾಖೆದ ಮುಖಾಂತರ ಮದ್ದು ಕೊರ್ಪುನ ಕೆಲಸಲೇನು ಮಲ್ಪನ ಪ್ರಾಮಾಣಿಕ ಪ್ರಯತ್ನ ಮಲ್ದಂಡು ಹೆಂಗೆ ಭಾರಿ ಸಂತೋಷ ಅಂದ ಅವನ ಈತು ಜನ ನಿಕ್ಲು ಬರ್ತದೆ ಈ ಒಂದು ಇಲಾಖೆದ ಪ್ರಯೋಜನತೆದು ನೇರ ಬೈದಾರೆ ಭಾರಿ ಸಂತೋಷ ಅಂಡೆ ದಯಬಂಡ ನಮ್ಮ ನಿರಂತರವಾದ ಸಾಮಾಜಿಕ ಕೆಲಸ ಮಲ್ಪಡುವಂಥ ಯೋಚನೆದ ಅಡಿ ಇನ್ನು ಆಯುಷ್ ಇಲಾಖೆ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ಶಿಬಿರ ಮಲ್ಪಡೋದು ಪನ್ನಾಗ ಧನಲಕ್ಷ್ಮಿಕ ಬಂಡೇರು ಓಲ್ ಮಲ್ಪೋಲಿನ್ ಯಾ ಬಂಡೆ ಫಸ್ಟ್ ಮಲ್ಪಡ ಇನಿ ನಮ್ಮ ಬಲ್ಯಾಡು ಮಲ್ಪೋಲಿ ಅವಳು ಸಮರ್ಥ ಜನಕಲು ಲೇರು ಬಾಬಣ್ಣನ ನೇತೃತ್ವಡು ಮತ್ತು ಬಾತ ನಮ್ಮ ಆತ್ಮೀಯ ಬಂಧುಲು ಪೂರೆಲ್ಲ ಈ ಒಂದು ಕೆಲಸ ಖಂಡಿತವಾದ ಆಕ್ಳು ಉತ್ಸಾಹ ಎದುರು ಬರ್ಪೇರು ಅಂತ ಅನ್ಪನ ಉತ್ಸಾಹ ಏನು ಪಂಡೆ ನಿಕ್ಲು ಮಾತೆಲ್ಲ ಬರ್ತದೆ ನೇತ ಪ್ರಯೋಜನ ದೇತೊನ್ಲೆ ನೇಕ ಸಾಕಾರ ಮಲ್ತ ನಂಚಿನ ಮಾತ ನಿಕ್ಲೆಗ್ಲ ಧನ್ಯವಾದ ಸಲ್ಲಿಸದೆ ನನ್ನ ಬೇತೆ ಬೇತೆ ರೀತಿಯ ಇಲಾಖೆದ ಮುಖಾಂತರ ಮಲ್ಪ ಬೇತೆ ಕಾರ್ಯಕ್ರಮ ಪೂರ ಮಲ್ಪುಗ ಸರ್ಕಾರದ ಕಾರ್ಯಕ್ರಮ ಮಲ್ಪುಗ ನಿಕ್ಲು ಸಾಕಾರ ಕೊರಲಿ ಇನಿ ಎಂಕ್ಲಿನ ನೆರಳು ಚಾರಿಟೇಬಲ್ ಟ್ರಸ್ಟ್ದ ಮುಖಾಂತರ ಎಂಕ್ಲಿದಾಲ ಟ್ರಸ್ಟ್ ಮಲ್ತದ್ದು ಒಂಜಿ ಜನಪರವಾದ ಕೆಲಸ ಮಲ್ಪಡುವ ಯೋಚನೆ ಬುಂಡ ಬಕ್ಕದಾಲ ಉದ್ದೇಶದ ಅಲಜ್ಜಿ ಇನ್ನು ಚಂದ್ರಾವತಿ ಆಚಾರ್ಯ ಬನ್ಪನ ಶಾಲೆ ದಲ್ಪದ ಒಂಜಿ ಪೊಂಜು 2 ವರ್ಷ 2 ವರ್ಷ ಆಯಿತು ಮನೆ ಬಿದ್ದು ಹೋಗಿ ಆ 2 ವರ್ಷ ಬಿದ್ದು ಹೋದಂಥ ಮನೆಯನ್ನು ಅವರಿಗೆ ಕಟ್ಟಲಿಕ್ಕೆ ಭಾರಿ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಜಸ್ಟ್ ಇದ್ದದಿಷ್ಟೇ ಅವರಿಗೆ ಸರ್ಕಾರ 1.5 ಲಕ್ಷ ಕೊಡ್ತದೆ ಅದನ್ನು ತಗೊಳ್ಳಿಕ್ಕೆ ಪ್ರಾರಂಭದ ಬೇಸಿಕ್ ಏನು ಮಾಡಬೇಕು ಅದು ಮಾಡಲಿಕ್ಕೆ ಅವರ ಹತ್ರ ಹಣ ಇಲ್ಲದ ಕಾರಣಕ್ಕೋಸ್ಕರ 2 ವರ್ಷ ಅವರು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿ 5,000 ಕೊಟ್ಟು ಕೂತ್ಕೊಳಿಸುವಂಥ ವ್ಯವಸ್ಥೆ ಆಗಿತ್ತು ಅದನ್ನು ಕಂಡು ನಾವು ನೆರಳು ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಅದಕ್ಕೆ ಮನೆ ಕಟ್ಟಲಿಕ್ಕೆ ಈಗಾಗಲೇ ಲಿಂಟಲ್ ಲೆವೆಲ್ ತನಕ ಆಗಿದೆ ನಿಮ್ಮೆಲ್ಲರ ಸಹಕಾರದಿಂದ ಆ ಒಂದು ಮನೆಯನ್ನು ಪೂರ್ತಿ ಮಾಡಿ ಒಂದು ಬಡ ಕುಟುಂಬಕ್ಕೆ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಸಹ ನಾವು ಇಲ್ಲಿ ಕೆಲವರ ಮನೆಯನ್ನು ನೋಡಿದ್ದೇವೆ ಅದನ್ನು ನಮ್ಮ ಇಲಾಖೆಯಿಂದ ಯಾವ ರೀತಿ ಮಾಡ್ಬೋದು ಅಂತ ಯೋಚನೆ ಮಾಡಿ ಜನರಿಗೆ ಏನು ಸಹಕಾರ ಮಾಡಲಿಕ್ಕೆ ಆಗ್ತದೆ ಅದನ್ನು ನೆರಳು ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಕೂಡ ಸಹಕಾರ ಮಾಡುವಂಥದ್ದನ್ನು ಖಂಡಿತ ನಾವೆಲ್ಲ ಮಾಡುವ ನಾಳೆ ದಿನ ಧನಲಕ್ಷ್ಮಿ ಕೇಳ್ತಾರೆ ಒಂದು 60 ಜನ ಇವರಿಗೆ ಯಾರಿಗೆ HIV ಪೇಷಂಟ್ಗಳಿಗೆ ನಾವು ಕಿಟ್ಟು ಕೊಡುವುದಂತ ಒಂದು ಯೋಚನೆ ಮಾಡ್ತೇವೆ ಅಂಚೆ ಬಂಡದ್ದು ಪೂರಮೇಕ್ಲ ಕಿಟ್ಟಿಜ್ಜೆ ಅವ HIV ಪೇಷಂಟ್ನಗಳಿಗೆ ಮಾತ್ರ ಅಲ್ಪ ಕೊರಿಯರಿಗೆ ವ್ಯವಸ್ಥೆ ಮಲ್ದಂಡೆ ನಮ್ಮ ಪೂರೆಲ್ಲ ಇಂಚಿತ್ತಿನ ಸಹಕಾರ ದೇತೋ ನೋಡು ಕೊರೋನಾ ಪನ್ಪನ ಇದ್ದ ಡಾಕ್ಟರ್ ಪನ್ಲಕ್ಕನೆ ಇನಿ ಟಿವಿ ಹಿಡಿತುನಾಗ ಇನಿತ ಕಾಂಡದ ಟಿವಿ ಹಿಡಿತುನಾಗ ಬಾರಿ ಜಾಸ್ತಿ ಆಪುನ ಒಂದು ಪನ್ಪನ ಲೆಕ್ಕ ತೋಜು ನಮ್ಮ ಮಾತೆಲ್ಲ ಎಲ್ಲ ಪೋಡಿಯರಜ್ಜಿ ನಮ್ಮ ಇನ್ನು ಎದುರಿಸಿನ ಕೆಲಸಲೇ ನಮ್ಮ ಮಾತೆಲ್ಲ ದುಂಬುಲ ಮಲ್ತದ ನನಗಲ ಮಲ್ಪಡು ನಮ್ಮ ಜಾಗೃತಿರಾದ ಕೆಲಸ ಮಲ್ಪಗ ಅಂತ ಅನ್ನೊಂದು ಅವಕಾಶ ಹೊಂದಿಸೋದನ್ನು ಪಾತ್ರಂತ ಜೈ ಕರ್ನಾಟಕ. ಇಂದು ನಿಮ್ಮೊಂದಿಗೆ ಇರಲು ನನಗೆ ಈ ಅವಕಾಶ ನೀಡಿದ ಶಿಬಿರ ಸಂಘಟಕರು ಮತ್ತು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಇಕ್ಬಾಲ್ ಅವರಿಗೆ ನಾನು ಮೊದಲಿಗೆ ಧನ್ಯವಾದಗಳು ಬಯಸುತ್ತೇನೆ. ಮೇಡಮ್ ಹೇಳಿದರು ಆಯುಷ್ ಅಂದರೆ ಏನು ಅಂತ ಹೇಳಿದರು, ನಾನು ಒಮ್ಮೆ ಸಿಂಪಲ್ ಆಗಿ ರಿಪೀಟ್ ಮಾಡ್ತೀನಿ ಮತ್ತೊಮ್ಮೆ. ಆಯುಷ್ ಅಂದರೆ ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ನ್ಯಾಚುರೋಪತಿ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿ. ಈ ಎಲ್ಲ ಔಷಧ ವಿಧಾನಗಳು ನಿಮ್ಮ ಆರೋಗ್ಯವನ್ನು ಪ್ರಕೃತಿಯ ರೀತಿಯಲ್ಲಿ ರಕ್ಷಿಸುತ್ತಿವೆ. ರೋಗಕ್ಕೆ ಈ ಔಷಧಗಳು ಸೇವಿಸಿದರೆ ಅಡ್ಡ ಪರಿಣಾಮ ಇಲ್ಲದೆ ರೋಗವು ವಾಸಿಯಾಗುತ್ತದೆ ಮತ್ತು ಆರೋಗ್ಯದ ಜೊತೆಗೆ ಜೀವನವೂ ಸುಧಾರಿಸುತ್ತದೆ. ಇದು ಆಯುಷ್ ಔಷಧ ಪದ್ಧತಿಯ ಪ್ರಯೋಜನವಾಗಿದೆ. I would like to tell we should live with nature, not on nature. ನಾವು ಪ್ರಕೃತಿಯೊಂದಿಗೆ ಬದುಕಬೇಕು, ಪ್ರಕೃತಿಯ ಮೇಲೆ ಬದುಕಬಾರದು. ನಾವು ಪ್ರಕೃತಿಯೊಂದಿಗೆ ಬದುಕಬೇಕು, ಪ್ರಕೃತಿಯನ್ನು ಹಾನಿಗೊಳಿಸದೆ ಬದುಕಬೇಕು. ಆಯುಷ್ ಔಷಧ ವ್ಯವಸ್ಥೆಗಳು ಪ್ರಕೃತಿಯಿಂದ ಬಂದವು. ಆಯುರ್ವೇದ, ಯೋಗ ಮತ್ತು ಸಿದ್ಧ ಭಾರತೀಯ ವೈದ್ಯಕೀಯ ಚಿಕಿತ್ಸಾ ವಿಧಾನಗಳು. ಹೋಮಿಯೋಪತಿ ಮತ್ತು ಯುನಾನಿ ಜರ್ಮನಿ, ಈಜಿಪ್ಟ್ ಮತ್ತು ಪರ್ಷಿಯಾ ಮೂಲಕವನ್ನು ಹೊಂದಿರುವ ಪ್ರಕೃತಿ ವೈದ್ಯಕೀಯ ವಿಧಾನಗಳು. ಆಯುಷ್ ಔಷಧ ವಿಧಾನಗಳಲ್ಲೂ ಸಾಧ್ಯವಾದಷ್ಟು ಬಳಸಿ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎಲ್ಲ ಕೃತಕ ಆಹಾರಗಳು ಮತ್ತು ವಸ್ತುಗಳನ್ನು ತ್ಯಜಿಸಿ. ನಾನು ಹೇಳಿದ ಪ್ರಕಾರ ನಾನು ಆರೋಗ್ಯ ಕ್ಷೇತ್ರದಲ್ಲಿ ಸಮುದಾಯಕ್ಕೆ ನಿಸ್ವಾರ್ಥ ಸೇವೆ ನೀಡುವ ಫಾದರ್ ಮುಲ್ಲರ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಪರವಾಗಿ ಇಲ್ಲಿ ಬಂದಿದ್ದೇನೆ. ನಾವು ನಮ್ಮ ಆಸ್ಪತ್ರೆ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ತೇನೆ. ಮಸಾಜ್ ಥೆರಪಿ ಕೂಡ ಇದೆ. ಈ ಎಲ್ಲ ಸೌಲಭ್ಯಗಳು ಯಾರಿಗೆ ಶುಲ್ಕ ಕೂಡ ಕೊಡಬೇಕಾಗ್ತದೆ, ಆದರೆ ಇವಾಗ ಸಂಸ್ಥೆಯಲ್ಲಿ ಕೊಡ್ತಾ ಇದ್ದೀವಿ. ಮತ್ತೆ ಸ್ಕ್ರೀನ್ ಕೂಡ ಇದೆ. ಇದರ ಜೊತೆಗೆ ಡಾಕ್ಟರ್ಸ್ ಕನ್ಸಲ್ಟೇಷನ್ ಬೇಕಾದರೆ
ಮಧುಮೇಹ ಕಾಯಿಲೆ ಇತ್ಯಾದಿ ಕಾಯಿಲೆಗಳಿಗೆ ಸ್ಪೆಷಾಲಿಟಿ ಯೂನಿಟ್ಸ್ ಕೂಡ ಡೈರೆಕ್ಟ್ ಅವಕಾಶ ಕೂಡ ಇದೆ. ಸೊ with this brief information about Father Muller's and Ayush officer Dr. Iqbal and his working here, ನಾವು ಈ ದಕ್ಷಿಣ ಕನ್ನಡ ನಿರ್ವಹಿಸುವಾಗ ನಮಗೆ ಸಹಾಯ ಮಾಡುವ ನಮಗೆ ಅವಕಾಶ ಕೊಟ್ಟಿಲ್ಲ. ಆರೋಗ್ಯಪೂರ್ಣ ಜೀವನಕ್ಕಾಗಿ ಆಯುಷ್, ಇದು ವೆರಿ ಮೀನಿಂಗ್ಫುಲ್ ಸೆಂಟೆನ್ಸ್. ಲೆಟ್ ಅಸ್ ಪ್ರಾಕ್ಟೀಸ್. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೇವೆ, ಒಂದು ಕಡೆಯಲ್ಲಿ ಹೆಲ್ತ್ ಈಸ್ ವೆಲ್ತ್ ಹೇಳ್ತೇವೆ. ಕೊರೋನಾ ಸಂದಿಗ್ಧದ ಮಹಾಮಾರಿಯ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಡಾಕ್ಟರ್ ಸಹನಾ ಅವರನ್ನು ನಾನು ಅಭಿನಂದಿಸ್ತೇನೆ. ಉಳ್ಳಾಲ ಸದಸ್ಯರುಗಳಿಗೆ ಬಹಳ ಅತ್ಯುತ್ತಮವಾದಂತಹ ರೋಗ ನಿರೋಧಕ ಒಂದು ಕಿಟ್ ಅನ್ನು ಕೊಟ್ಟಿದ್ರು. ಈ ಕಿಟ್ ಎಷ್ಟು ಫೇಮಸ್ ಆಯ್ತು ಅಂತ ಹೇಳಿದ್ರೆ ಡಾಕ್ಟರ್ ಸಹನಾ ಅವರಿಗೆ ಗೊತ್ತು. ಪ್ರತಿ ಸಲ ಅವರ ತಲೆ ತಿಂತಾ ಇದೆ. ತದನಂತರ ನಮ್ಮದೇ ಕ್ಷೇತ್ರದಲ್ಲಿ ಅಸೇಗೋಳಿಯಲ್ಲಿರುವಂತಹ ನಮ್ಮ ವೃದ್ಧ ತಾಯಂದರಿಗೆ ಅವರು ನೀಡಿರುವಂತಹ ಕಿಟ್ ಕೂಡ ಬಹಳ ಪರಿಣಾಮಕಾರಿಯಾಗಿದೆ ಅಂತೇಳಿ. ಅದೇ ರೀತಿ ನಾನು ಒಂದಷ್ಟು ಜನರಿಗೆ ಅಶಕ್ತರಿಗೆ ಈ ಕಿಟ್ಟನ್ನು ಕೊಡಬೇಕು ಅಂತೇಳಿ ಡಾಕ್ಟರ್ ಸಹನಾ ಅವರನ್ನ ಸದಾ ಪೀಡಿಸುವಂಥದ್ದು, ನಿತಿನ್ ಅವರನ್ನ ಅಲ್ಲಿ ಕಳಿಸುವಂಥದ್ದು, ಕಿಟ್ ತರಿಸುವಂಥದ್ದು. ಆ ಕಿಟ್ಟಿನ ಎಫೆಕ್ಟ್ ನಾನು ಯಾಕೆ ಮುಖಸ್ತುತಿ ಮಾಡ್ತಾ ಇಲ್ಲ, ಕೆಲವೊಮ್ಮೆ ನಮಗೆ ಸಿಂಪಲ್ ಆದರೂ ಕೂಡ ಇದು ನೋಡಲಿಕ್ಕೆ ಬಹಳ ಚಿಕ್ಕದಾದರೂ ಕೂಡ ಪರಿಣಾಮ ಎಷ್ಟಿದೆ ಅಂತ ಹೇಳಿದ್ರೆ, ನಮ್ಮದೇ ಒಬ್ಬ ಮಿತ್ರರು ಆ ಕಿಟ್ಟನ್ನು ತಗೊಂಡು ಬ್ಯಾಂಗ್ಳೂರಿಗೆ ಯಾರವರ ಒಂದು ಫ್ಯಾಮಿಲಿ ಅವರಿಗೆ ಕೊಟ್ಟಿದ್ರು. ನನಗೆ ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾರೆ, ದಯವಿಟ್ಟು ಮೇಡಮ್ ಹತ್ರ ನಾನು ತುಂಬ ಸಲ ಅದನ್ನು ರಿಕ್ವೆಸ್ಟ್ ಮಾಡಿದೆ, ಈ ರೀತಿಯ ಪ್ರಚಾರಗಳನ್ನು ಮಾಡಿದರೆ ಖಂಡಿತವಾಗಿಯೂ ನಮ್ಮ ಆರೋಗ್ಯವನ್ನು ಕಾಪಾಡ್ಬೋದು. ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿದರು, ಸ್ನೇಹಿತರೆ, ಇಲ್ಲಿ ಯಾರಿಗೆ ಕೂಡ ವಯಸ್ಸಿನ ಅಂತರ ಇಲ್ಲ. ನಿಮಗೆ ಗಂಟು ನೋವು ನಿಮಗೆ ಕೊಟ್ಟಿದ್ದಾರೆ ಈಗಾಗಲೇ, ಯಾವುದಕ್ಕೆಲ್ಲ ಮದ್ದು ಕೊಡುವುದಂತೇಳಿ. ಅದರ ಜೊತೆಯಲ್ಲಿ ಕೊಡುವಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಪುಟ್ಟ ಗುಳಿಗೆ ಇಡೀ ನಮ್ಮ ದೇಹದ ಒಂದು ಭದ್ರತೆಯನ್ನು ಕಾಪಾಡ್ತದೆ. ಈ ನಿಟ್ಟಿನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಕೂಡ ಉಳ್ಳಾಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಾಕ್ಟರ್ ಸಹನಾ ಮತ್ತು ಅವರ ತಂಡ ಬಹಳ ಅತ್ಯುತ್ತಮವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ನಮ್ಮ ಡಾಕ್ಟರ್ ಬಸವರಾಜ್ ಅವರ ನೇತೃತ್ವದಲ್ಲಿರ್ಬೋದು. ಈಗಾಗಲೇ ನಮ್ಮ ಸತೀಶ್ ಅಣ್ಣ ನಮ್ಮ ಟ್ರಸ್ಟಿನ ಬಗ್ಗೆ ಹೇಳಿದರು. ನಮ್ಮ ಟ್ರಸ್ಟಿನ ಉದ್ದೇಶ ಇಷ್ಟೇ, ನೆರಳು ಭರವಸೆಯ ಮಡಿಲು. ಯಾವುದೇ ಇರಲಿ, ಮಾನವೀಯ ಮೌಲ್ಯಗಳೊಂದಿಗೆ ಮಾನವೀಯ ಸಂಪನ್ಮೂಲಗಳನ್ನು ಬಳಸಿ ನಾವು ಒಂದಷ್ಟು ಸಮಾಜಕ್ಕೆ ಅರ್ಪಣೆ ಮಾಡುವಂಥದ್ದು. ಯೋಗದ ಮಾತಿದೆ, ಈಗಾಗಲೇ ಆಯುಷಲ್ಲಿದೆ, ಇಟ್ಸ್ ಯೋಗ. ಸೆಕೆಂಡ್ ಪಾಯಿಂಟ್ ಇಸ್ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ನಾಣ್ಣುಡಿಯೊಂದಿಗೆ ನಮ್ಮ ಇಷ್ಟು ಜನರ ತಂಡ ನಮ್ಮಿಂದ ಏನಾದರೂ ಸಮಾಜಕ್ಕೆ, ನಾವು ಉಳ್ಳವರು ಶಿವಾಲಯವ ಕಟ್ಟೋರಯ್ಯ ಬಸವಣ್ಣನ ವಚನ ಹಾಗೆ ಅಲ್ಲ, ನಾವು ಇನ್ನೊಬ್ಬರಲ್ಲಿ ಇದ್ದವರಲ್ಲಿ ಪಡ್ಕೊಂಡು ಈ ಸಮಾಜಕ್ಕೆ ಕಿಂಚಿತ್ತಾದ್ರೂ ಏನಾದರೂ ಮಾಡುವ ಎಂಬ ನೆಲೆಯಲ್ಲಿ ಡಾಕ್ಟರ್ ಸಹನಾ ಹೇಳಿದ್ರು. ಹೇಳಿ ಒಂದು 3 ತಿಂಗಳಾಯಿತು ಮೇಡಮ್, ಈ ರೀತಿಯ ಒಂದು ಕ್ಯಾಂಪ್ಸ್ ಇದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಮತ್ತು ಸುಜಿತ್ ಅವರ ನೇತೃತ್ವದಲ್ಲಿ ನಮ್ಗೆ ಇಮಿಡಿಯೇಟ್ ಆಗಿ ಮೊದಲನೆಯ ಕ್ಯಾಂಪ್ ನಿಮ್ಮದು, ಬಹುಶಃ ಮೊದಲನೆಯ ಕ್ಯಾಂಪಲ್ಲಿ ನಮಗೆ ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಆದ್ದರಿಂದ ಮೇಡಮ್ ಹೆದರ್ಬೇಡಿ, ನಮ್ಮ ಅಲ್ಲಿ ಕೂಡ ಕ್ಯಾಂಪ್ ಮಾಡಿದ್ರು. ಈ ಕ್ಯಾಂಪ್ ಆದ ಕೂಡಲೇ ಈಗ ಜನರು ಕೂಡ ಎಲ್ಲ ಕೇಳಲಿಕ್ಕೆ ಶುರು ಮಾಡ್ತಾರೆ. ಈ ಕ್ಯಾಂಪ್ ಸಕ್ಸಸ್ ಆಗಲಿ. ಮುಂದಿನ ದಿನಗಳಲ್ಲಿ ಇಲಾಖೆಯ ಈ ಒಂದು ಸೌಲಭ್ಯವನ್ನ ನೀವು ಉಪಯೋಗಿಸಿ ಇನ್ನೊಬ್ಬರಿಗೆ ತಿಳಿಸಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಇಲ್ಲಿಯ ಹಿರಿಯರು ನಮ್ಮ ಬಾಬಣ್ಣ ಇದ್ದಾರೆ, ನಮಗೆ ಅವಕಾಶವನ್ನ ಕೊಡಬೇಕು, ನೀವು ಅದರ ಸದುಪಯೋಗವನ್ನು ಪಡಿಬೇಕಂತ ಹೇಳಿ ಎಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.